ಶ್ರೀರಾಮ ವಿದ್ಯಾಸಂಸ್ಥೆ ಪರಂಗಿಪೇಟೆ ಹಾಗೂ ರೋಟರಿ ಕ್ಲಬ್ ಪರಂಗಿಪೇಟೆ ಇದರ ಜಂಟಿ ಸಹಯೋಗದಲ್ಲಿ ಪದ್ಮಶ್ರೀ ಪುರಸ್ಕೃತ ಅಕ್ಷರ ಸಂತ ಹರೇಕಳ ಹಾಜಬ್ಬರಿಗೆ ಸನ್ಮಾನ ಸಮಾರಂಭವು ಪರಂಗಿಪೇಟೆಯ ಶ್ರೀರಾಮ ವಿದ್ಯಾಸಂಸ್ಥೆಯ ಜಯಪದ್ಮ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ರೋಟರಿ ಕ್ಲಬ್ ನಿಯೋಜಿತ ಜಿಲ್ಲಾ ಗವರ್ನರ್ ಪ್ರಶಾಂತ್ ಕಾರಂತ್ ಅವರು ಮಾತನಾಡಿ, ಛಲ ಪ್ರಯತ್ನ ಇದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯು ಸಾಧನೆಯನ್ನ ಮಾಡಬಹುದು ಎನ್ನುವುದನ್ನ ಉದಾಹರಣೆ ಹರೇಕಳ ಹಾಜಪ್ಪ ಅವರು ಜೀವನದಲ್ಲಿ ಸಾಗಿ ಬಂದ ದಾರಿ, ಈ ಸಾಧನೆ ಮಾಡಲು ಪಟ್ಟಂತಹ ಬವಣೆ ನಿಜಕ್ಕೂ ಕಷ್ಟದಾಯಕವಾಗಿತ್ತು. ಆದರೆ ನಿಸ್ವಾರ್ಥ ಸೇವೆಯಿಂದಾಗಿ ಇಂದು ಉನ್ನತ ಮಟ್ಟಕ್ಕೆ ಏರಲು ಸಾಧ್ಯವಾಗಿದೆ ಎಂದು ಹೇಳಿದರು. ಪತ್ರಕರ್ತ ಗುರುವಪ್ಪ ಬಾಳೆಪುಣಿಯವರು ಹಾಜಬ್ಬರ ಜೀವನ ಸಾಧನೆಯ ಬಗ್ಗೆ ತಿಳಿಸಿದರು. ಶ್ರೀರಾಮ ವಿದ್ಯಾಮಂಡಳಿಯ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಜಯರಾಮ್ ಶೇಖ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ರೋಟರಿ ಕ್ಲಬ್ ಪರಂಗಿಪೇಟೆಯ ಅಧ್ಯಕ್ಷ ಸುರೇಂದ್ರ ಕಂಬಳಿ ಅಡ್ಯಾರಗುತ್ತು ಶುಭ ಹಾರೈಸಿದ್ರು. ಹರೇಕಳ ಹಾಜಬ್ಬ ಅವರು ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದರು. ವೇದಿಕೆಯಲ್ಲಿ ಪ್ರಮುಖರಾದ ಯೂಸುಫ್ ಅಲಂಕಾರ್, ಜಫರುಲ್ಲಾ ಒಡೆಯರ್, ಗೋವಿಂದ ಶೆಣೈ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರವೀಂದ್ರ ಕಂಬಳಿ, ನಿವೃತ್ತ ಪ್ರಾಂಶುಪಾಲ ಭಾಸ್ಕರೈ ಕುಕ್ವಳ್ಳಿ, ಜಯಶೀಲಾ ಅಡ್ಯಂತಾಯ, ಪುರುಷೋತ್ತಮ್ ಭಂಡಾರಿ, ದಾಮೋದರ್ ಶೆಣೈ, ರಮೇಶ್ ತುಂಬಿ, ದಿನೇಶ್ ಶೆಟ್ಟಿ ಕೊಟ್ಟಿಂಜ ಉಪಸ್ಥಿತರಿದ್ದರು.